ವಣ್ಸೆ ಸ್ವಾವಲಂಬನಾ ಕೇಂದ್ರ ತೆರವಿನ ವಿಚಾರಕ್ಕೆ ಸಂಬಂಧಿಸಿದಂತೆ ನಿರಂತರವಾಗಿ ಪ್ರತಿಭಟನೆ ನಡೆಯುತ್ತಲೇ ಇತ್ತು. ಇದೀಗ ಈ ಪ್ರಕರಣಕ್ಕೆ ನ್ಯಾಯಾಲಯವು ಸೂಕ್ತ ಕ್ರಮ ಕೈಗೊಂಡಿದೆ. ಜಿಲ್ಲಾಡಳಿತದಿಂದ ಗ್ರಾಮ ಪಂಚಾಯಿತಿಗೆ ವರ್ಗಾಯಿಸಿದ ಹಳೆಯ ಕಟ್ಟಡದಲ್ಲಿ ಸ್ವಾವಲಂಬನಾ ಕೇಂದ್ರ ನಡೆಯುತ್ತಿತ್ತು. ಇದರಲ್ಲಿ 20 ಹೊಲಿಗೆ ಯಂತ್ರಗಳು, ಪೀಠೋಪಕರಣಗಳು ಮತ್ತು ಕೇಂದ್ರಕ್ಕೆ ಅಗತ್ಯವಾದ ಬೆಲೆ ಬಾಳುವ ಅನ್ಯ ಪರಿಕರಗಳಿದ್ದವು. ಆದರೆ ಎಲ್ಲಾ ವಸ್ತುಗಳನ್ನು ವಿರೋಧಿಗಳು ರಾತ್ರಿ ಬಂದು ಬಲ ಪ್ರಯೋಗಿಸಿ ಬೀಗ ಮುರಿದು ಸ್ವತ್ತುಗಳನ್ನು ಲಾರಿಯಲ್ಲಿ ಸಾಗಿಸಿದ್ದಾರೆ ಎಂದು ಸ್ಥಳೀಯ ನಿವಾಸಿ ಮಂಜುನಾಥ ಗಾಣಿಗ ಅವರು ದೂರು ನೀಡಿದ್ದಾರೆ. ಈ ದೂರನ್ನು ಪರಿಗಣಿಸಿದ ನ್ಯಾಯಾಲಯವು ಸಾಮಗ್ರಿಗಳನ್ನು ಶೋಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಲು ವಕೀಲ ಶಾನ್ಕಟ್ಟು ಉಮೇಶ ಶೆಟ್ಟಿ ಅವರನ್ನು ಕಮಿಷನರ್ ಆಗಿ ನೇಮಕ ಮಾಡಿತು. ನಂತರ ಸಾಮಗ್ರಿಗಳನ್ನು ಸ್ವಾವಲಂಬನಾ ಕೇಂದ್ರಕ್ಕೆ ಹಿಂತಿರುಗಿಸುವಂತೆ ಮತ್ತು ಕೃತ್ಯದ ಕುರಿತು ತನಿಖೆ ನಡೆಸುವಂತೆ ಕುಂದಾಪುರ ಎಎಸ್ಪಿ ಅವರಿಗೆ ಆದೇಶ ನೀಡಿತು. ಕುಂದಾಪುರದ ಮಾನ್ಯ 2ನೇ ಹೆಚ್ಚುವರಿ ಮತ್ತು ಜೆಎಂಎಫ್ಸಿ ನ್ಯಾಯಾಲಯ ಪ್ರೈವೇಟ್ ಕಂಪ್ಲೇಂಟ್ ನಂಬರ್ 87/2020ರಲ್ಲಿ ದಿನಾಂಕ 4/11/2020 ನನ್ನನ್ನು ಕೋರ್ಟ್ ಕಮಿಷನರ್ ಆಗಿ ನೇಮಕ ಮಾಡಿ ವಣ್ಸೆ ಗ್ರಾಮ ಪಂಚಾಯತ್, ವಣ್ಸೆ ಪ್ರೈಮರಿ ಹೆಲ್ತ್ ಸೆಂಟರ್ ಮತ್ತು ಯಾವುದೇ ಕಡೆಗಳಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಯಂತ್ರೋಪಕರಣಗಳು ಮತ್ತು ಪೀಠೋಪಕರಣಗಳು ಮತ್ತು ಸಾಮಗ್ರಿಗಳನ್ನು ಪತ್ತೆ ಹಚ್ಚಬೇಕು. ಮತ್ತು ಅವುಗಳು ಕಂಡು ಬಂದರೆ ಅವುಗಳನ್ನು ಸೀಸ್ ಮಾಡಿ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಬೇಕು ಅಂತೇಳಿ ನನಗೆ ಆದೇಶ ಆಗಿದೆ. ಆ ಪ್ರಕಾರ ನಿನ್ನೆ ದಿನ ನಾನು ವಣ್ಸೆ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿದೆ. ಅಲ್ಲಿಯ ಕಾರ್ಯದರ್ಶಿಯವರಿಗೆ ಈ ಬಗ್ಗೆ ತಿಳಿಸಿ ಅವರಿಗೆ ನೋಟಿಸ್ ಮಾಡಿದ್ದೇನೆ. ಈ ವಣ್ಸೆ ಸ್ವಾವಲಂಬಿ ಮಹಿಳೆಯರ ಹೊಲಿಗೆ ತರಬೇತಿ ಮತ್ತು ವೃತ್ತಿ ಕೇಂದ್ರದ ಯಂತ್ರೋಪಕರಣಗಳನ್ನು, ಸಾಮಗ್ರಿಗಳನ್ನು ಕೂಡಿಟ್ಟ ಕಟ್ಟಡವನ್ನು ತೋರಿಸಿಕೊಡುವಂತೆ ಕೇಳಿದ್ದೇನೆ. ಮತ್ತು ಈ ಪ್ರಕರಣದ ಫಿರ್ಯಾದಿದಾರ್ತಿಯಾದಂತಹ ಮಹಾಲಕ್ಷ್ಮಿಯವರನ್ನು ಕರೆಸಿ ಅವರಿಗೂ ಕೂಡ ನೋಟಿಸನ್ನು ಕೊಟ್ಟಿದ್ದೇನೆ. ಆನಂತರ ಪಂಚಾಯತ್ನ ಕಾರ್ಯದರ್ಶಿಯವರು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ಕಟ್ಟಡದ ಹೊರಭಾಗದಲ್ಲಿರುವ ಹಳೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಟ್ಟಡದಲ್ಲಿ ಈ ಸಾಮಗ್ರಿಗಳನ್ನು ಕೂಡಿಟ್ಟಿರುವುದಾಗಿ ನಮಗೆ ತಿಳಿಸಿದ್ದಾರೆ. ಆನಂತರ ಅಲ್ಲಿ ಹೋಗಿ ನೋಡಿದಾಗ ಬೀಗವನ್ನು ಓಪನ್ ಮಾಡಿ ನೋಡಿದಾಗ ಆ ಕಟ್ಟಡದಲ್ಲಿ ಆ ಎಲ್ಲ ಸಾಮಗ್ರಿಗಳಿದ್ದವು. ಆ ಎಲ್ಲ ಸಾಮಗ್ರಿಗಳನ್ನು ಫಿರ್ಯಾದಿದಾರರು ಮತ್ತು ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಶಂಕರ ಆಚಾರ್ಯ ಮತ್ತು 2 ಪಂಚರ ಸಮಕ್ಷಮದಲ್ಲಿ ವಿಡಿಯೋ ಮಾಡಿ ಆ ಎಲ್ಲ ವಸ್ತುಗಳನ್ನು ಸೀಸ್ ಮಾಡಿ ಮಹಜರ್ ಮೂಲಕ ತಂದು ಇವತ್ತು ನ್ಯಾಯಾಲಯದ ಆವರಣದಲ್ಲಿ ಇಟ್ಟಿದ್ದೇನೆ.